ಶಂಕರಪುರದ ಈ ಶ್ವೇತ ಬಣ್ಣದ ಹೂವು ದೇಶ ವಿದೇಶದಲ್ಲಿ ಖ್ಯಾತಿ ಗಳಿಸಿತ್ತು. ಆದರೆ ಕೊರೋನಾದ ಅಬ್ಬರದ ನಡುವೆ ಬಹಳಷ್ಟು ಬೇಡಿಕೆ ಇರುವ ಶಂಕರಪುರ ಮಲ್ಲಿಗೆ ಸೊರಗಿ ಹೋಗಿದೆ. ಚಿನ್ನದ ಬೆಲೆ ಇರುವ ಹೂವು ಎಂದು ಹೆಸರು ಪಡೆದ ಶಂಕರಪುರ ಜಾಸ್ಮಿನ್ ಮಾರುಕಟ್ಟೆಯಲ್ಲಿ ಒಮ್ಮಿಂದೊಮ್ಮೆಲೆ ದರ ಕುಸಿತ ಕಂಡಿದೆ. ಇದನ್ನೇ ನಂಬಿದ್ದ ಕೃಷಿಕರು ಕಂಗಾಲಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಶಂಕರಪುರ ಮಲ್ಲಿಗೆ ಉಡುಪಿಯಲ್ಲಿ ಮಾತ್ರ ಅಲ್ಲ, ದೂರದ ಮುಂಬೈನಲ್ಲೂ ಭಾರಿ ಫೇಮಸ್. ಮಲ್ಲಿಗೆ ಇಲ್ಲದೆ ಸಮಾರಂಭಗಳು ನಡೆಯುವುದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಮಲ್ಲಿಗೆಗೆ ಡಿಮ್ಯಾಂಡ್ ಇದೆ. ಅದರಲ್ಲೂ ಕರಾವಳಿ ಭಾಗದ ದೇವಾಲಯಗಳಲ್ಲಿ ದಿನ ಬೆಳಗಾದರೆ ಉತ್ಸವ, ನಾಗಪೂಜೆ, ಡೆಕ್ಕೆ ಬಲಿ, ಭೂತಕೋಲ, ಮದುವೆ ಹೀಗೆ ಬಗೆ ಬಗೆಯಾದ ಕಾರ್ಯಗಳು ಸಾಲು ಸಾಲಾಗಿ ಜರುಗುತ್ತವೆ. ಇಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಲ್ಲಿಗೆ ಬೇಕೇ ಬೇಕು. ಕಳೆದ 2 ವರ್ಷಗಳ ಹಿಂದೆ ಮಲ್ಲಿಗೆ ಮಾಲೆಯ ಅಟ್ಟೆಗೆ 1500ರಿಂದ 2000ಕ್ಕೂ ಗರಿಷ್ಠ ದರ ತಲುಪಿತ್ತು. ಒಂದು ಅಟ್ಟೆಗೆ 4 ಚೆಂಡು, ಒಂದು ಚೆಂಡು ಅಂದ್ರೆ 800 ಹೂವಿನ ಎಸಳು ಇರುತ್ತೆ. ಕೊರೋನಾ ಕಾರಣದಿಂದ ಶುಭ ಸಮಾರಂಭಗಳಿಗೆ ಬ್ರೇಕ್ ಬಿದ್ದು ಮಲ್ಲಿಗೆ ಕುಸಿತ ಕಂಡು ಇದೀಗ ಅಟ್ಟೆಗೆ ಕನಿಷ್ಠ ದರ ಅಂದ್ರೆ ಕೇವಲ 150 ರೂಪಾಯಿ ತಲುಪಿದೆ. ಒಂದು ಕಡೆಯಿಂದ ಕೊರೋನಾ ಕಾರಣದಿಂದ ಶುಭ ಸಮಾರಂಭಗಳು ಕಡಿಮೆಯಾಗಿದೆ. ಅಷ್ಟೇ ಅಲ್ಲದೆ ಮುಂಬೈ ವಿದೇಶಗಳಿಗೂ ಹೂ ರಫ್ತು ನಿಂತು ಹೋಗಿದೆ. ಜೊತೆಗೆ ಹೂವಿನ ಉತ್ಪಾದನೆ ಹೆಚ್ಚಾಗಿದೆ. ಇದರಿಂದ ಮಲ್ಲಿಗೆ ದರ ಕುಸಿತ ಕಂಡಿದೆ. ಮಾರುಕಟ್ಟೆಯಲ್ಲೇ ಬೇಡಿಕೆಗೆ ಅನುಗುಣವಾಗಿ ದರ ನಿಗದಿಯಾಗುವುದು ವಾಡಿಕೆ. ತುಳುನಾಡಿನ ಕೆಲವೆಡೆ ಭೂತಾರಾಧನೆಯ ಕಾರ್ಯಕ್ರಮಗಳು ಸರಳವಾಗಿ ಮುಗಿದು ಹೋಗುತ್ತಿದೆ. ಪ್ರತಿದಿನ ನಡೆಯುವ ಜಾತ್ರೆಗಳು, ಮದುವೆ ಮುಂಜಿಗಳು, ಬ್ರಹ್ಮಕಲಶೋತ್ಸವಗಳು ನಡೆಯುತ್ತಿಲ್ಲ. ಕೊರೋನಾ ಮುಂಬೈನಲ್ಲಿ ಅಟ್ಟಹಾಸ ಮಾಡುತ್ತಿರುವ ಕಾರಣವೂ ಮಲ್ಲಿಗೆಗೆ ಬೇಡಿಕೆ ಕಡಿಮೆಯಾಗಿದೆ. ಈ ಎಲ್ಲಾ ಕಾರಣದಿಂದಲೇ ಮಲ್ಲಿಗೆಯ ದರ ಪಾತಾಳಕ್ಕೆ ಇಳಿದಿದೆ. ಮಲ್ಲಿಗೆಯನ್ನೇ ನಂಬಿಕೊಂಡು ಜೀವನ ಸಾಗಿಸೋರ ಬದುಕು ಮಾತ್ರ ಬೆಲೆ ಇಳಿಕೆಯಿಂದ ದುಸ್ತರವಾಗಿದೆ. ಲಕ್ಷ ರೂಪಾಯಿ ಸುರಿದು ಮಲ್ಲಿಗೆ ಕೃಷಿಯಲ್ಲೇ ಜೀವನ ಕಟ್ಟಿಕೊಂಡ ರೈತರ ಬದುಕು ಮುಳ್ಳಿನ ಹಾಸಿಗೆಯಾಗಿದ್ದು, ಸದ್ಯ ಸರ್ಕಾರ ಮಲ್ಲಿಗೆ ಬೆಳೆಗಾರರ ಬೆಂಬಲಕ್ಕೆ ನಿಲ್ಲಬೇಕಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.